ಬಂಟರ ಸಂಘ ಸುರತ್ಕಲ್ ಇದರ ಆಶ್ರಯದಲ್ಲಿ ಸನಾತನ ಯಕ್ಷಾಲಯ ಮಂಗಳೂರು ವತಿಯಿಂದ ಯಕ್ಷಗಾನದ ಬಣ್ಣಗಾರಿಕೆಯ ಕಮ್ಮಟ ಬಂಟರ ಸಂಘ ಸುರತ್ಕಲ್ನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ನಿಕಟಪೂರ್ವ ಅಧ್ಯಕ್ಷ ಉಲ್ಲಾಸ್ ಆರ್ ಶೆಟ್ಟಿ ಅವರು, ಪ್ರತಿಯೊಂದು ವೇಷವೂ ಕೂಡ ಒಂದೇ ತರಹ ಇರೋದಿಲ್ಲ, ಬಣ್ಣದ ಕಲಿಕೆಯನ್ನ ತಾವೆಲ್ಲರೂ ಕೂಡ ಕಲಿಬೇಕು. ಇವತ್ತಿನ ದಿನಗಳಲ್ಲಿ ವೇಷಧಾರಿಗಿಂತ ಹೆಚ್ಚು ಅನುಭವವುಳ್ಳ ಪ್ರೇಕ್ಷಕರು ಇರ್ತಾರೆ ಅಂತ ಅಭಿಪ್ರಾಯಪಟ್ಟರು. ಸೇರದ ರೀತಿಯಲ್ಲಿ ಒಂದು ನಿರ್ಮಾಣ ಆದಂಥ ಪರಿಸ್ಥಿತಿ ಇದನ್ನು ಮನಗಂಡು ಯಕ್ಷಗಾನ ಕಲೆ ಅಳಿಬಾರದು, ಅದರ ನೆನಪು ಚಿರಾ ಅಭಿಮಾನಿಗಳಲ್ಲಿ ಮತ್ತು ಕಲಾವಿದರಲ್ಲಿ ಇರಬೇಕು ಅನ್ನೋದನ್ನು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬೇರೆ ಬೇರೆ ಯಕ್ಷಗಾನ ಸಂಘಟನಾ ತಂಡಗಳು ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿತರ ಒಂದು ತಾಂತ್ರಿಕ ವಿಭಾಗದಿಂದ ಆ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸುತ್ತಾ ಪ್ರೇಕ್ಷಕರನ್ನು ಈ ಸಂದರ್ಭದಲ್ಲೂ ಕೂಡ ನಿರಾಶಾದಾಯಕರಾಗಿರಬಾರದು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ನೆಲೆಯಲ್ಲಿ ನಮ್ಮ ರಾಕೇಶ್ ಆಳ್ಕ ಇವರು ಅನೇಕ ಕಾರ್ಯಕ್ರಮಗಳನ್ನು ಸಾಮಾಜಿಕ ತಾಣದಲ್ಲಿ ನೀಡುವಂಥ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇವತ್ತು ಯಕ್ಷಗಾನದ ಬಣ್ಣದ ವೇಷದ ಬಣ್ಣಗಾರಿಕೆಯ ಬಗ್ಗೆ ತರಗತಿ ನೀಡುವಂಥ ಒಂದು ಅಭೂತಪೂರ್ವವಾದಂತಹ ಕೆಲಸವನ್ನು ನೆರವೇರಿಸಿದ್ದಾರೆ. ಬಳಿಕ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚರಣ್ ರಾಜ್ ಅವರು ಮಾತನಾಡಿ, ಲಾಕ್ಡೌನ್ನಿಂದ ತತ್ತರಿಸಿ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ವೇಷಭೂಷಣವನ್ನ ಮಾಡಿ ಅದನ್ನು ಅಂತರ್ಜಾಲದ ಮೂಲಕ ಹರಿಯಬಿಟ್ಟು ಉತ್ತಮ ಪ್ರಶಂಸೆಗೂ ಪಾತ್ರವಾಗಿದೆ. ವಾರ್ಷಿಕೋತ್ಸವವನ್ನು ಯೂಟ್ಯೂಬ್ ಮೂಲಕ ನೇರ ಪ್ರಸಾರ ಮಾಡಿದ್ದೇವೆ. ಸುಮಾರು 20,000ಕ್ಕಿಂತಲೂ ಅಧಿಕ ವೀಕ್ಷಕರು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅಂತ ಹೇಳಿದರು. ಅನೇಕ ಕಡೆಗಳಲ್ಲಿ ಹೋಗಿ ಯಕ್ಷಗಾನವನ್ನು ಪ್ರದರ್ಶನ ಮಾಡಿದಂತಹ ತಂಡ ಅಂತ ಇದ್ದರೆ ಅದು ಸನಾತನ ಯಕ್ಷಾಲಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗುರುಗಳು ನಿರಂತರವಾಗಿ ಹೊಸ ಹೊಸ ಆಯಾಮಗಳನ್ನು ಯಕ್ಷಗಾನದಲ್ಲಿ ಮಾಡುವಂತಹ ಕಲಾವಿದ. ಆದ್ದರಿಂದಲೇ ಈ ಸಲ ಚೌತಾಳದ ಒಂದು ವಿಶೇಷವಾದಂತಹ ತಾಳದ ವಿಚಾರವನ್ನು ಅವರೇ ಅದರಲ್ಲಿ ಅಭಿನಯಿಸಿ ಅದನ್ನು ಕೂಡ ಅಂತರ್ಜಾಲದಲ್ಲಿ ಹರಿಬಿಟ್ಟಿದ್ದರು. ಇದರಿಂದಾಗಿ ಉಪಯುಕ್ತವಾದಂತಹ ಮಾಹಿತಿ ಅನೇಕರಿಗೆ ದೊರೆಯಿತು. ಅವರ ಶಿಷ್ಯರಲ್ಲದಿದ್ದವರಿಗೂ ಕೂಡ ಇದು ಸಿಕ್ಕಿದೆ ಎನ್ನುವಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಸರಿಸುಮಾರು 17 ಕಡೆಗಳಲ್ಲಿ ಈಗಾಗಲೇ ತರಗತಿಗಳನ್ನು ಪ್ರಾರಂಭಿಸಿದ್ದಾರೆ. ಸುಮಾರು 700 ವಿದ್ಯಾರ್ಥಿಗಳು ಅವರ ಶಿಷ್ಯರಾಗಿದ್ದಾರೆ. ಅದರಲ್ಲಿ ಅನೇಕರು ಈಗಾಗಲೇ ಮೇಳಗಳಲ್ಲಿ ಕೂಡ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಸಂದರ್ಭ ಬಂಟರ ಸಂಘ ಸುರತ್ಕಲ್ ಇದರ ಅಧ್ಯಕ್ಷರಾದ ಸುಧಾಕರ್ ಎಸ್ ಪೂಂಜಾ, ಚಂದ್ರಶೇಖರ್ ಬನಾರಿ, ಸನಾತನ ಯಕ್ಷಾಲಯ ಮಂಗಳೂರು ಇದರ ಸಂಚಾಲಕರಾದ ರಾಕೇಶ್ ರೈ ಅಡ್ಕ, ಕಾರ್ಯದರ್ಶಿ ಲೋಕಯ್ಯ ಶೆಟ್ಟಿ, ಲೀಲಾಧರ್ ಶೆಟ್ಟಿ, ಬಿಂದ್ಯಾ ಎಲ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.